ಕಾರ್ಕಳ ತಾಲೂಕು ಸೂಡ ಸುಬ್ರಹ್ಮಣ್ಯ ದೇವಸ್ಥಾನ. ಸೂಡ ಗ್ರಾಮದಲ್ಲಿರತಕ್ಕಂತಹ ಬಹಳ ಪುರಾತನವಾದಂತಹ, ಅದೇ ರೀತಿಯಾಗಿ ಬಹಳಷ್ಟು ಕಾರಣಿಕ ಇರತಕ್ಕಂತಹ, ಪ್ರಚಾರ ಇರತಕ್ಕಂತಹ ದೇವಸ್ಥಾನ. ಈ ಹಿಂದಿನ ಕಾಲದಲ್ಲಿ ವಾರ್ಷಿಕ ಉತ್ಸವ ಅಂತ ಪ್ರಾರಂಭ ಆಗುವಂಥದ್ದು ಕಾರ್ತೀಕ ಮಾಸದಲ್ಲಿ ಎಲ್ಲ ಕಡೆಯಲ್ಲೂ ದೀಪೋತ್ಸವ ಮುಗಿಸಿ ನಂತರ ಉತ್ಸವ ಪ್ರಾರಂಭ ಆಗುವುದು. ಹಾಗೆ ಸೂಡದ ಉತ್ಸವ ಎಂಬುವಂಥದ್ದು ಪ್ರಾರಂಭದ ಉತ್ಸವ ಅಂತ, ಒಂದು ಕಟ್ಟುಗಟ್ಟಲೆ ಸೇವೆ ಅಂತ. ಹೇಗೆ ಅಂತ ಹೇಳಿದ್ರೆ ಅಮಾವಾಸ್ಯ ದಿವಸ ದೀಪೋತ್ಸವ ಆಗಿ ಷಷ್ಠಿ ದಿವಸ ಇಲ್ಲಿ ಉತ್ಸವ ಆಗುವಂಥದ್ದು ಮಹಾ ಉತ್ಸವ ಅಂತ. 2 ದಿವಸ ಬಿಟ್ಟು ನವಮಿ ದಿವಸ ರಥೋತ್ಸವ ಅಂತ ಇರುತ್ತೆ. ಹಾಗೆ ಸೂಡ ಎಂಬುವಂಥದ್ದಕ್ಕೆ ತುಂಬಾ ಒಂದು ಪ್ರಾಚೀನವಾಗಿರತಕ್ಕಂತಹ ಕತೆ ಉಂಟು. ಯಾಕಂತ ಹೇಳಿದ್ರೆ ಚೂಡಾಮಣಿ ಅಂತ ಹೇಳುವಂಥದ್ದು. ಚೂಡಾಮಣಿ ಅಂತ ಹೇಳಿದ್ರೆ ತಲೆಯಲ್ಲಿರತಕ್ಕಂಥ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಆಭರಣ ಅಂತ. ಹಾಗೆ ಮನುಷ್ಯನಿಗೆ ಮುಖ್ಯವಾಗಿ ಯಾವುದು ಕೇಳಿದ್ರೆ ಬೇಕಾಗುವಂಥದ್ದು ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳುವಂಥದ್ದು. ಜ್ಞಾನ ಮನುಷ್ಯನಿಗೆ ಮುಖ್ಯ ಅಲ್ವಾ. ಎಷ್ಟು ಸಂಪತ್ತು ಏನು ಇದ್ರೂ, ದೇಹ ದಾರ್ಢ್ಯತೆ ಇದ್ರೂ ಕೂಡ ತಲೆ ಸರಿಯಿಲ್ಲ ಅಂತ ಹೇಳಿ ಆದರೆ ಅದು ವ್ಯರ್ಥ ಅಂತ. ಹಾಗೆ ಸುಬ್ರಹ್ಮಣ್ಯ ಅಂತ, ಬ್ರಹ್ಮ ಅಂತ ಹೇಳುವಂಥದ್ದು ದೊಡ್ಡದು ಅಂತ ಅರ್ಥ. ಬ್ರಹ್ಮಣ್ಯ ಅಂತ ಹೇಳುವಂಥದ್ದು ಸುಬ್ರಹ್ಮಣ್ಯ, ಒಳ್ಳೆಯ ಜ್ಞಾನಕಾರಕ ಅಂತ. ಹಾಗೆ ಸುಬ್ರಹ್ಮಣ್ಯ ಎಂಬುವಂಥದ್ದು ಜ್ಞಾನಕಾರಕ ಅಂತ. ಅದಕ್ಕೆ ಪುರಾಣದಲ್ಲೆಲ್ಲ ತುಂಬ ಹೇಳ್ತಾರೆ. ಪ್ರದ್ಯುಮ್ನ ಗುಹನಾಗಿ, ಅದೇ ರೀತಿಯಾಗಿ ನಮ್ಮ ವಿಶೇಷವಾಗಿರತಕ್ಕಂಥ ಕಾಮ ಮನ್ಮಥ ಅಂತಾಗಿ, ತದನಂತರವಾಗಿ ಸುಬ್ರಹ್ಮಣ್ಯ ಬಂದದ್ದು ಅಂತ ಶಾಸ್ತ್ರ ಹೇಳುವಂಥದ್ದು. ಹಾಗಿರುವಾಗ ಈ ಸುಬ್ರಹ್ಮಣ್ಯ ದಿವಸ ಈ ಷಷ್ಠಿ ಎಂಬುವಂಥದ್ದು ಬಹಳ ವಿಶೇಷ ಅಂತ. ಈ ಮಾಸ ಅಂತ ಹೇಳುವಂಥದ್ದು 12 ತಿಂಗಳಿಗೆ ಚಾಂದ್ರಮಾನದಲ್ಲಿ ಒಂದೊಂದು ರೀತಿಯ ಮಾಸಗಳು ಅಂತ ಇರ್ತದೆ. ಮಾರ್ಗಶಿರ ಮಾಸ ಅಂತ ಇನ್ನು ಪ್ರಾರಂಭ ಆಗಿದೆ. ಅದಕ್ಕೊಂದು ಕತೆ ಉಂಟು. ತಾರಕ, ದುಷ್ಟ ತಾರಕ ಇಡೀ ಜಗತ್ತಿನಲ್ಲಿ ಅಲ್ಲೋಲ ಕಲ್ಲೋಲ ಮಾಡ್ತಾ ಇರ್ತಾನೆ. ಸಂಹಾರ ಮಾಡಲಿಕ್ಕೆ ವಿಶೇಷ ವರ ಕೇಳಿರ್ತಾನೆ. ಅರ್ಭಕೇನ ಮೃತ್ಯು ಅಂತ, ಚಿಕ್ಕ ಮಗುವಾಗಿರಬೇಕು. ಅರ್ಭಕ ಅಂತ ಹೇಳಿದ್ರೆ 10 ದಿವಸದ ಒಳಗಿನ ಮಗುವಿಗೆ ಅರ್ಭಕ ಅಂತ ಹೇಳುವಂಥ. ಏನು ಮಾಡುವುದು ಅಂತೆಲ್ಲ ದೇವತೆಗಳು ಒಟ್ಟಾಗಿ ರುದ್ರದೇವರನ್ನು ಒಲಿಸಿಕೊಂಡು ಪಾರ್ವತಿ ಪರಮೇಶ್ವರರು ಸಮಾಗಮ ಆಗಿ ಮಗು ಹುಡ್ತದೆ. ಅದಕ್ಕೆ ಒಂದು ಕ್ರಮ ಉಂಟು. ಏನಕ್ಕೆ 2ನೇ ದಿವಸದಲ್ಲಿ ಅವನನ್ನು ಮಗುವಾದ, 3ನೇ ದಿವಸದಲ್ಲಿ ಎಲ್ಲ ದೇವತೆಗಳು ಕೊಂಡಾಡಿದ್ದಾರೆ, 4ನೇ ದಿವಸದಲ್ಲಿ ಇಂದ್ರಾದಿ ದೇವತೆಗಳವನಿಗೆ ಪಟ್ಟಾಭಿಷೇಕ ಮಾಡಿದ್ದಾರೆ, 6ನೇ ದಿವಸವನ್ನು ಎಲ್ಲ ತಾರಕ ಪರಿವಾರ ಸಮೇತವಾಗಿ ತಾರಕ ಎಂಬುವಂಥ ದೊಡ್ಡ ರಾಕ್ಷಸನ್ನು ಸಂಹಾರ ಮಾಡಿದ್ದಾನೆ ಅಂತ. ಆದ್ದರಿಂದ ಅಂಥ ಷಷ್ಠಿ ಎಂಬುವಂಥದ್ದು ಬಹಳ ಪ್ರಶಸ್ತವಾಗಿರತಕ್ಕಂತಹ ದಿವಸ. ಬೆಳೆದು ನಿಂತ, 2ನೇ ದಿವಸ ಮಗುವಾದ, 1ನೇ ಪಾಡ್ಯ ದಿವಸ ಬೆಳೆದು ನಿಂತ, 2ನೇ ದಿವಸ ಮಗುವಾದ, 3ನೇ ದಿವಸ ಆ ಕಾರ್ತಿಕೇಯನಿಗೆ 6 ಜನ ತಾಯಿಯಂದಿರು ಅಂತ, ಆ ಕೃತಿಕ ನಕ್ಷತ್ರದ ಅಭಿಮಾನಿ ದೇವತೆಗಳು ಅಂತ. ಅವರು ಹಾಲುಣಿಸುತ್ತಾರೆ. ಹಾಗೆ 4ನೇ ದಿವಸ ಪಟ್ಟಾಭಿಷೇಕ ಮಾಡ್ತಾರೆ. ಹಿಮಾಲಯದ ಪರ್ವತದ ತಪ್ಪಲಿನಲ್ಲಿ ಅವನಿಗೆ ಪಟ್ಟಾಭಿಷೇಕ ಆಗ್ತದೆ. 5ನೇ ದಿವಸ ಎಲ್ಲ ದೇವತೆಗಳು ಕೊಂಡಾಡುತ್ತಾರೆ. ಷಷ್ಠಿ ದಿವಸ ತಾರಕನ ಸಂಹಾರ ಮಾಡಿದ್ದಾನೆ ಅಂತ. ಹಾಗೆ ಷಷ್ಠಿಯ ದಿವಸ ದುಷ್ಟನನ್ನು ಸಂಹಾರ ಮಾಡಿದ್ದಕ್ಕೋಸ್ಕರವಾಗಿ ಒಂದು ವಿಶೇಷ ಅಂತರ್ಥ. ಹಾಗೆ 6 ಮುಖ ಅಂತ ಅವನಿಗೆ, ಆ ಷಡ್ವೈರಿಗಳು ಅಂತ, ಮನುಷ್ಯನನ್ನು ಹಾಳು ಮಾಡುವಂಥದ್ದು ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಂತ ಒಂದಕ್ಕೆ ಒಂದು ಸಂಬಂಧ ಇರ್ತದೆ. ಅದನ್ನೆಲ್ಲದನ್ನು ನಾಶ ಮಾಡಿ ಮನುಷ್ಯನ ಜ್ಞಾನಕ್ಕೆ ಎತ್ತರಕ್ಕೆ ಏರಲಿಕ್ಕೆ ಬೇಕಂತ ಅನುಗ್ರಹ ಕೊಡತಕ್ಕಂಥ ದೇವರು ಅಂತ ಅರ್ಥ. ಹಾಗೆ ಸುಬ್ರಹ್ಮಣ್ಯ ಸೂಡ ಅಂತ ಹೇಳುವಂಥದ್ದು ಬಹಳ ಒಂದು ವಿಶೇಷವಾಗಿರತಕ್ಕಂಥ, ಅಲ್ಲಿ ಒಂದು ಸಾನ್ನಿಧ್ಯದ ವಿಶೇಷವಾಗಿರತಕ್ಕಂಥ ಚಿಹ್ನೆ ಉಂಟು. ಹಿಂದಿನ ಕಾಲದಲ್ಲಿ ಹೀಗೆಲ್ಲ ನಾವೆಲ್ಲ ತುಂಬ ಜೀರ್ಣೋದ್ಧಾರೆಲ್ಲ ಮಾಡಿಕೊಂಡಿದ್ದೇವೆ. ಮುಳಿ ಮಾಡುವಂತ ಹಿಂದಿನವರು ಹೇಳ್ತಾರೆ. ಅದಕ್ಕೆ ಮಣ್ಣಿನಲ್ಲಿ ಮಾಡಿದಂಥ ನೆಲಗಳು ಅಂತ, ಭೂಮಿ ಕೂಡ ಮಣ್ಣಲ್ಲೇ ಇರಬೇಕು ಅಂತ, ಮಡಸ್ಥಾನ ಅಂತೆಲ್ಲ ಮಾಡ್ತಾರೆ. ತುಂಬ ಎಲ್ಲ ಅದಕ್ಕೆ ತೊಂದರೆಗಳೆಲ್ಲ ಬರ್ತಾ ಉಂಟು. ಮಡಸ್ಥಾನ ಏನು ಕೇಳಿದ್ರೆ ಆ ಭೂಮಿಯಲ್ಲಿ ನಾಗದೇವರು ಸಂಚಾರ ಮಾಡ್ತಾ ಇರ್ತಾರೆ. ಅದರ ಮೇಲೆ ನಾವು ಉರುಳು ಸೇವೆ ಮಾಡುವುದರಿಂದ ದೇಹದಲ್ಲಿರತಕ್ಕಂಥ ಚರ್ಮ ವ್ಯಾಧಿಗಳೆಲ್ಲ ಪರಿಹಾರ ಆಗ್ತದೆ ಅಂತ. ಅದು ಈಗ ವೈಜ್ಞಾನಿಕವಾಗಿ ಕೂಡ ಒಪ್ತಾರೆ ವಿಜ್ಞಾನಿಗಳು. ಯಾಕಂತ ಕೇಳಿದ್ರೆ ಆ ಹುತ್ತದ ಏನು ಸರ್ಪ ಹರಿದಂಥ ದಾರಿ ಉಂಟು, ಆ ಮಣ್ಣು ಏನುಂಟು ಅದರಲ್ಲಿ ಏನೋ ಒಂದು ವಿಶೇಷ ಔಷಧೀಯ ಗುಣ ಉಂಟು. ಹಾಗೆ ಅಂತಹ ಒಂದು ಸೇವೆ ಕೂಡ ಇಲ್ಲಿ ಆಗ್ತಾ ಇರ್ತದೆ. ಅದೇ ರೀತಿಯಾಗಿ ಹಾಗೆ ಹೇಳಿದಾಗೆ ಜ್ಞಾನಕಾರಕ ಅಂತ ಅರ್ಥ. ಅಂತಹ ಜ್ಞಾನವನ್ನು ಕೊಡತಕ್ಕಂಥ ದೇವರು ಸೂಡ ಸುಬ್ರಹ್ಮಣ್ಯ ಅಂತ. ಅದು ಕಾಲಕ್ರಮೇಣ ಚೂಡ ಅಂತ ಇದ್ದಂಥ ಸೂಡ ಅಂತಾಗಿದೆ ಅಂತ ಹೇಳೋದು. ಅದರಲ್ಲೂ ಕೂಡ ದೇವರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಆಭರಣಾದಿಗಳೆಲ್ಲ ಇರ್ತದೆ. ಒಂದೊಂದು ಕಡೆಯಲ್ಲಿ ಸುಬ್ರಹ್ಮಣ್ಯ ನೋಡುವಾಗ ಬೇರೆ ಬೇರೆ ರೂಪಗಳಿರ್ತದೆ. ನವಿಲಿರ್ತದೆ ಕೆಲವು ಕಡೆಯಲ್ಲಿ, ಅದೇ ರೀತಿಯಾಗಿ ಕೆಲವು ದಂಡ ಅಂತ ಇರ್ತದೆ ಅವನಿಗೆ. ಅವನ ಧ್ಯಾನ ಎಲ್ಲ ಶ್ಲೋಕ ಎಲ್ಲ ಇರ್ತದೆ. ಹಾಗೆ ಇಲ್ಲಿ ಅವನು ಹಿಡಿದಂಥ ಆಯುಧ ಕೇಳಿದ್ರೆ 3 ಹಿಡೆಯ ನಾಗ ಅಂತಾರೆ. ಸಂತಾನಕಾರಕ ಅಂತ ಹೇಳುವಂಥದ್ದು. ಸಂತಾನ ಪ್ರತಿಬಂಧಕ ದೋಷ ಇದ್ದರೆ ಈ ಜಾಗದಲ್ಲಿ ಬಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡು ಅದಕ್ಕೆ ಬೇಕಾದಂಥ ಅನುಗ್ರಹದ ಚಿಂತನೆ ಮಾಡಿಕೊಂಡು ದೇವರ ಪ್ರಸಾದ ಸ್ವೀಕಾರ ಮಾಡಿದೆವು ಅಂತ ಹೇಳಿ ಆದರೆ ಭಕ್ತಿಯಿಂದ ಆ ದೇವರ ಅನುಗ್ರಹದಿಂದ ಸಂತಾನಗಳೆಲ್ಲ ಆಗಿದೆ ಅಂತ ಇಲ್ಲಿ ನಮಗೆಲ್ಲ ಹಿರಿಯರೆಲ್ಲ ಹೇಳಿದ್ದಾರೆ. ಈಗಲೂ ಕೂಡ ಹಾಗೆ ಅನುಚಾನವಾಗಿ ನಡೀತಾ ಉಂಟು. ಅದರಿಂದ ಅಂತಹ ವಿಶೇಷವಾಗಿರತಕ್ಕಂಥ ಕ್ಷೇತ್ರ. ತುಂಬ ಸಾವಿರಗಟ್ಟಲೆ ಜನಗಳು ಇವತ್ತಿನ ದಿವಸ ಬಂದು ಅನ್ನಪ್ರಸಾದ ಸ್ವೀಕಾರ ಮಾಡ್ತಾರೆ, ದೇವರ ದರ್ಶನ ಕೂಡ ಮಾಡ್ತಾರೆ. ಅದರಿಂದ ಬಹಳ ಶ್ರೇಷ್ಠವಾಗಿರತಕ್ಕಂಥ ಜಾಗ. ಅದರಿಂದ ಎಲ್ಲರೂ ಇಲ್ಲಿಗೆ ಬಂದವರು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ದೇವರ ಅನುಗ್ರಹ ಹೊಂದಿ ಪುನಃ ಈ ಕ್ಷೇತ್ರಕ್ಕೆ ಬಂದು ತಮ್ಮವರನ್ನು ತಾವು ಕೂಡ ಕರ್ಕೊಂಡು ಬಂದು ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅಂತ ಹೇಳಲಿಕ್ಕೆ ನಮಗೂ ಕೂಡ ಹೆಮ್ಮೆ ಉಂಟು. ನಮ್ಮ ಹಿರಿಯರು ಆರಾಧನೆ ಮಾಡಿಕೊಂಡು ಬಂದಂತಹ ದೇವರು ನಮಗೂ ಕೂಡ ಅವಕಾಶ ಸಿಕ್ಕಿದೆ. ಅದು ಕೂಡ ದೇವರ ದಯೆ ಅಂತ ಹೇಳಲಿಕ್ಕೆ ಈ ಸಮಯದಲ್ಲಿ ನಾನು ಇಷ್ಟಪಡ್ತೇನೆ.